ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ. ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಮಠ, ಜಗದ್ಗುರು ಶ್ರೀ ನಿತ್ಯಾನಂದ ಮಹಾಪೀಠಂ ಕೊಂಡೆಯೂರು ಉಪ್ಪಳ. ಇಲ್ಲಿ ದಿನಾಂಕ 20-2-2023ರಿಂದ 22-2-2023ರವರೆಗೆ ಏಕಾಹ ಭಜನೆ ಶ್ರೀ ಗಾಯತ್ರಿ ದೇವಿಯ ಹಾಗೂ ಭಗವಾನ್ ಶ್ರೀ ನಿತ್ಯಾನಂದ ಗುರುದೇವರ ಪ್ರತಿಷ್ಠಾ ವರ್ಧಂತಿ ಹಾಗೂ ಚಂಡಿಕಾ ಯಾಗ ಬಹಳ ವಿಜೃಂಭಣೆಯಿಂದ ನಡೆಯಿತು. ಹಾಗೂ ದಿನಾಂಕ 22-2-2023ರಂದು ಪ್ರತಿಷ್ಠಾ ವರ್ಧಂತಿ ಮತ್ತು ಚಂಡಿಕಾ ಯಾಗದ ಅಂಗವಾಗಿ ಮಧ್ಯಾಹ್ನ ಬ್ರಹ್ಮಶ್ರೀ ಅನಂತ ಪದ್ಮನಾಭ ಆಸ್ರಣ್ಣ ಆನುವಂಶಿಕ ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಇವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಮೋನಪ್ಪ ಭಂಡಾರಿ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಇವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭೆ ನಡೆಯಿತು. ಎರಡನೇ ದಿನ ಸ್ವಾಮೀಜಿಯವರು ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿದರು. ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿಯ ಪಥದಲ್ಲಿ ಸಾಗಲಿ, ಈಗ ಆಗ್ತಾ ಇದೆ, ಇನ್ನೂ ಆಗಬೇಕೆಂಬುದೇ ಹೇಳಿದರು. ಎರಡನೇದು ನಮ್ಮ ಸ್ವಾಮೀಜಿಯವರು, ಒಬ್ಬ ಸ್ವಾಮೀಜಿ ಅಥವಾ ಒಂದು ಆಶ್ರಮ ಹೇಗಿರಬೇಕು ಯಾರು ಹೇಳುವುದಿಲ್ಲ. ಹಾಗೆ ಆ ಕರ್ತವ್ಯ ಏನದು, ಆ ಸ್ವಾಮೀಜಿಯ ಕರ್ತವ್ಯ ಏನು, ಯಾಕೆ ಸ್ವಾಮೀಜಿ ಆಗ್ತಾರೆ ಅನ್ನೋ ಬಗ್ಗೆ ಬಹಳ ಮಾರ್ಮಿಕವಾಗಿ ಹೇಳಿದರು. ಆನಂತರ ಅಶ್ರದ್ಧರು ಸಮಾಜದ ಬಗ್ಗೆ, ಸಮಾಜದ ವ್ಯವಸ್ಥೆಯ ಬಗ್ಗೆ ಹೇಗಿರಬೇಕು ಎಂಬುದನ್ನು ಕೂಡ ನಮಗೆ ಹೇಳಿದರು. ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು, ಶ್ರೀ ಎಡನೀರು ಮಠ ಕಾಸರಗೋಡು, ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆಯೂರು ಮಠ ಇವರು ಆಶೀರ್ವಚನ ನೀಡಿದರು. ಜೊತೆಗೆ ಡಾಕ್ಟರ್ ಸಿ ಸೋಮಶೇಖರ್ ಇವರ ಆತ್ಮಕಥನ ನೀನೊಲಿದ ಬದುಕು ಪುಸ್ತಕವು ಬಿಡುಗಡೆಗೊಂಡಿತು. ನಂತರ ಮಧ್ಯಾಹ್ನ ನಂತರ 2ರಿಂದ ನರಕಾಸುರ ಮೋಕ್ಷ ಹಾಗೂ 4ರಿಂದ ಭರತನಾಟ್ಯ ಪ್ರದರ್ಶನದೊಂದಿಗೆ ಕಾರ್ಯಕ್ರಮವು ಸಂಪನ್ನಗೊಂಡಿತು.